हम सब भारतीय हैं, हम सब भारतीय हैं, हम सब भारतीय हैं, हम सब भारतीय हैं, अपनी मंजिल एक है। ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಬಾಲ್ಯದಲ್ಲಿಯೇ ಶಿಸ್ತನ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಲು ಸಾಧ್ಯ. ಅದಕ್ಕಾಗಿಯೇ ದೇಶದಲ್ಲಿ ಸೇನೆಯ ಉಪವಿಭಾಗವಾದ ಎನ್ಸಿಸಿ ಮೂಲಕ ಯುವ ಸಮುದಾಯವನ್ನ ರಾಷ್ಟ್ರ ಭಕ್ತಿಯಲ್ಲಿ ತೊಡಗಿಸುವ ಕಾರ್ಯ ನಡೆಯುತ್ತದೆ. ಶಾಲಾ ವಿದ್ಯಾರ್ಥಿಗಳನ್ನ ಎನ್ಸಿಸಿಯಲ್ಲಿ ತೊಡಗಿಸಿಕೊಂಡು ಶಿಸ್ತಿನಿಂದ ಜೀವನ ನಡೆಸುವ ಬಗ್ಗೆ ವಿಶೇಷ ತರಬೇತಿಯನ್ನ ನೀಡಲಾಯಿತು. ರಾಷ್ಟ್ರ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೆ ವಿವಿಧ ತರಬೇತಿ ಶಿಬಿರಗಳು ನಡೆಯುತ್ತದೆ. ಈ ನಿಟ್ಟಿನಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ತರಬೇತಿ ಶಿಬಿರ ಮಣಿಪಾಲ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಕರ್ನಲ್ ಸಾಗರ್ ವಿ ಪಟುವರ್ಧನ್ ನೇತೃತ್ವದಲ್ಲಿ ನಡೆಯಿತು. ಜುಲೈ 4ರಿಂದ 10 ದಿನಗಳ ಕಾಲ ನಡೆದ ಈ ಶಿಬಿರದಲ್ಲಿ ಸೇನೆಯ ಬಗ್ಗೆ ಅರಿವು ನೀಡುವ ಜೊತೆಗೆ ವಿವಿಧ ತರಬೇತಿಗಳನ್ನ ಕೂಡ ನೀಡಲಾಯಿತು. ದಿನದ ಶಿಬಿರ ಮೊನ್ನೆ 4ನೇ ತಾರೀಕಿನಿಂದ ಜುಲೈ 13ರವರೆಗೆ ಇಲ್ಲಿ ಕರ್ನಾಟಕ ಇಂಜಿನಿಯರಿಂಗ್ ಕಂಪನಿ ವತಿಯಿಂದ ನಡೆಸಿದ್ದೇವೆ. ಈ 10 ದಿನದ ಶಿಬಿರದಲ್ಲಿ ಒಟ್ಟು 4 ಬೆಟಾಲಿಯನ್, 18 ಕರ್ನಾಟಕ ಬೆಟಾಲಿಯನ್, 19, 20, 21 ಹಾಗೆ ಹೋಸ್ಟ್ ಮಾಡಿರುವಂಥ ನಮ್ಮ 4 ಕರ್ನಾಟಕ ಇಂಜಿನಿಯರಿಂಗ್ ಕಂಪನಿಯ ಕ್ಯಾಡೆಟ್ಸ್ಗಳು ಅವರು CATCನಲ್ಲಿ ಭಾಗವಹಿಸಿದರು. ಹಾಗೆಯೇ ಬೇರೆ ಮಕ್ಕಳು ಥಲ್ ಅಂದರೆ ದಿಲ್ಲಿಗೆ ಹೋಗಲಿಕ್ಕೆ ಅವರಿಗೆ ನ್ಯಾಷನಲ್ ಲೆವೆಲ್ ಕ್ಯಾಂಪಿಗೆ ಹೋಗಲಿಕ್ಕೋಸ್ಕರ ಈ ಪ್ರಥಮ ಸಿಲೆಕ್ಷನ್ ಕ್ಯಾಂಪ್ನಲ್ಲಿ ಭಾಗವಹಿಸಿದರು. 10 ದಿನದ ತರಬೇತಿಯಲ್ಲಿ ಒಟ್ಟು 4 ಬೆಟಾಲಿಯನ್, 18, 19, 20, 21 ಬೆಟಾಲಿಯನ್ ಬಗ್ಗೆ ಮಾಹಿತಿ ನೀಡಿದ್ರು. CITCನಲ್ಲಿ 4 ಜನ ಕೆಡೆಟ್ಗಳು ಭಾಗವಹಿಸಿದ್ರು ಮತ್ತು ರಾಷ್ಟ್ರ ಮಟ್ಟದಲ್ಲಿ ತರಬೇತಿಯನ್ನ ಪಡೆಯಲು ಈ ಪ್ರಥಮ ಕ್ಯಾಂಪಿನಲ್ಲಿ ಭಾಗವಹಿಸಿದ್ರು. ಈ ಶಿಬಿರದಲ್ಲಿ ಇವರಿಗೆ ಶಸ್ತ್ರಾಸ್ತ್ರಗಳ ಬಗ್ಗೆ ಮಾಹಿತಿ, ಟೆಂಟ್ ಪಿಚ್ಚಿಂಗ್, ಆರೋಗ್ಯ, ಡ್ರಿಲ್ಲಿಂಗ್ ಈ 4 ವಿಚಾರದ ಬಗ್ಗೆ ಉತ್ತಮ ತರಬೇತಿಯನ್ನ ನೀಡಲಾಯಿತು. ಭಾರತದ ಸೇವೆಯಲ್ಲಿ ನಡೆಯುತ್ತಾ NCCಗೆ ನಮ್ಮಿಂದ ಕೈಲಾದಷ್ಟು ದೇಶದ ಉನ್ನತಿಗಾಗಿ ಎಲ್ಲ ಬೆಟಾಲಿಯನ್ನಿಂದ ಬಂದ ಮಕ್ಕಳಿಗೆ ಆರ್ಮಿಯ ಯಾವ ರೂಲ್ಸು ರೆಗ್ಯುಲೇಷನ್ ಮತ್ತು ಯಾವ ರೀತಿಯ ಟ್ರೈನಿಂಗ್ ಎಲ್ಲ ತರಹದ ಗುಣಮಟ್ಟವನ್ನು ಅವರಿಗೆ ಹೇಳಿ ಕಲಿಸಿದ್ದೇವೆ. ಅದೇ ರೀತಿ ಅವರಿಗೆ ಆರ್ಮಿಯಲ್ಲಿ ಯಾವ ರೀತಿ ಹೋಗಬೇಕು, ನೇವಿ, ಏರ್ಫೋರ್ಸು ಅದರ ಬಗ್ಗೆ ಗೈಡ್ಲೈನ್ಸ್ ಕೊಟ್ಟಿದ್ದೇವೆ. ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಅವರಿಗೆ ಶಾರೀರಿಕ ಉತ್ತಮ ಶಿಕ್ಷಣ ಯಾವ ರೀತಿಯೆಲ್ಲ ನೀವು ಮಾಡಿಕೊಂಡು ಹೋಗಬೇಕು, ಮತ್ತು ದೇಶದಲ್ಲಿ ಅದೇ ರೀತಿ ಸೈನಿಕ ಯಾವ ಸೇವೆಯಲ್ಲಿ ಹೇಗೆ ಮುಂದುವರಿತಾ ಹೋಗಬೇಕು ಅದನ್ನೆಲ್ಲ ನಾವು ನಿಧಾನವಾಗಿ ಅವರಿಗೆ ಮನದಟ್ಟಾಗುವ ರೀತಿಯಲ್ಲಿ ಎಲ್ಲ ವಿಷಯವನ್ನು ಅವರಿಗೆ ಕಲಿಸಿಕೊಟ್ಟಿದ್ದೇವೆ. ದೇಶದ ಉನ್ನತಿಗಾಗಿ ನಮ್ಮ ಕೈಲಾದಷ್ಟು ಸೇವೆಯನ್ನ ನೀಡುವ ಉದ್ದೇಶದಿಂದ ಸೇನೆಯಲ್ಲಿ ಇರುವಂತಹ ಎಲ್ಲ ನಿಯಮ ಮತ್ತು ಶಿಸ್ತಿನ ಬಗ್ಗೆ ಮಾಹಿತಿಯನ್ನ ನೀಡಿದ್ದೇವೆ. ಜೊತೆಗೆ ಭಾರತೀಯ ಸೇನೆಯ 3 ವಿಭಾಗಗಳು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸೈನಿಕ ಹೇಗೆ ತನ್ನ ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಎನ್ನುವ ಬಗ್ಗೆಯೂ NCC ಕೆಡೆಟ್ಗಳಿಗೆ ತಿಳಿಸಲಾಯಿತು. Hello, I am Senior Under Officer Shubham Sudhakar. I am from the 4 Karnataka Engineering Group. This is my actually 5th year in the camp, and I have attended many camps such as CATC, ATC as well as Army attachment camps. The Army has taught me many different things such as punctuality, especially the things which you do on time and as before the time, and learn how to respect your seniors, how to manage the difficult times, how to mingle with cadets, how to learn and respect different cultures, religions, activities. NCC has taught me such many things, and I have always got to visit new places because of NCC, such as Bangalore, New Delhi, Gwalior, different training centers, and I have always become made proud of my battalion as well as my company. This was my second camp experience. So first it was ABSB at Chamba, which was completely a cultural based
camp. So this was the first camp which gave me experience of firing, obstacle training, and it even taught about how fit a person has to be to enter into Indian Army. So this camp, it commenced from 4th July and it went on till 13th July. In this initial days, we had rain which stopped us from obstacle training as well as firing. But then with God's grace, we got the opportunity to fire for so many days. Even though the experience wasn't that great for me. ಯುವ ಸಮುದಾಯ ಮೊಬೈಲ್ ಟಿವಿ ಸಾಮಾಜಿಕ ಜಾಲತಾಣದ ಜೊತೆಗೆ ಮಾದಕ ವ್ಯಸನದತ್ತ ವಾಲುತ್ತಿರುವ ಈ ಕಾಲಘಟ್ಟದಲ್ಲಿ ಶಿಸ್ತಿನ ಜೀವನದ ಜೊತೆಗೆ ರಾಷ್ಟ್ರ ಸೇವೆಯ ಉದ್ದೇಶವನ್ನ ಇಟ್ಟುಕೊಂಡು ಕಠಿಣ ಪರಿಶ್ರಮವನ್ನ ಮಾಡುತ್ತಿರುವ ಈ ವಿದ್ಯಾರ್ಥಿಗಳಿಗೆ ನಮ್ಮದೊಂದು ಹ್ಯಾಟ್ಸ್ ಆಫ್. ಬ್ಯೂರೋ ರಿಪೋರ್ಟ್ ಸ್ಪಂದನ ನ್ಯೂಸ್ ಮಣಿಪಾಲ.